ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಹಾಯ್ ಹಲೋ ನಮಸ್ತೆ ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಮ್ಮ ಟಿವಿ ಅರ್ಪಿಸುವಂತ ನಮ್ಮ ಶುಭಾಶಯ ಕಾರ್ಯಕ್ರಮ. ನಾನು ನಿಮ್ಮ ಬೇಬಿ ಡಾಲ್ ಅನ್ವಿಷಾ ವಾಮಂಜೂರು. ಲಕ್ಕಲಿ ಓ ಮೈ ಗಾಡ್ ಬಲ್ಪಂಡ ಅಂದ ಹಿಂಗೆ ಗೊತ್ತಿಜ್ಜಿ ಪುಟ್ಟ. ಅಯ್ಯೋ ಈ ಪನೋಡತ್ತೆ ಇರು ಬಟ್ರೆ ಮೈಕ್ ಚೆಕ್ ಮತ್ತೆ ರೆಡಿ ಆಂಡ ಸ್ಟಾರ್ಟ್ ಆದ ಇದು ಪಂದಾಂಡ. ಓ ಮೈ ಗಾಡ್ ಈತು ಜೋರಿ ಪರ ಬಲ್ಲಿಂಗ್ ಮಸ್ತ್ ಬೇಜಾರ. ನೀರು ಎಂಡ್ ದಾಯಕ್ ಪಂತಿಜಾರು ದಾಯಕ್ ಪಂತಿಜಾರು ರೆಡಿ ಆಂಡಂದು ಏನಂತ ಮಂಗೆ ಹೇಳ್ತೀನಿ ಬನಗ ಜಪ್ಪನಾಗ ನಿದ್ರೆ ಮಲ್ಪನಾಗ ಎರೆಗ್ಲು ಉಪದ್ರ ಕೊರ್ರೆ ಬಲ್ಲಿ ಬಂದೆ ಓಕೆ ಪಕ್ಕಡೆ ಇಂಚೇನೆ ಅನ್ನ ಒಂಚೂರು ಮಂಗೆ ಅಲ್ಬಗ ಅಂದ ಭಾರಿ ಜೋರೆಲ್ಲ ಇರುತ್ತೆ ಮಂಗೆ ಮಲ್ಪನೆಟ್. ಓಕೆ ವೆರಿ ಫೈನ್ ವೀಕ್ಷಕರ್. ಆ್ಯಂಡ್ ನಮ್ಮ ಜೊತೆಗೆ ಕ್ಯೂಟ್ ಡಾಲ್ ಕೂಡ ಇದ್ದಾರೆ. ದಟ್ ಈಸ್ ಅನ್ವೇಷಾ ಆ್ಯಂಡ್ ವೆರಿ ಟ್ಯಾಲೆಂಟೆಡ್ ಗರ್ಲ್ ಅಂತ ಕೂಡ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಬೇಗ ಬೇಗ ಕರೆ ಮಾಡಿ ನಿಮ್ಮ ಯಾರಾದರೂ ಪ್ರೀತಿ ಪಾತ್ರರಿಗೆ ವಿಶೇಷವನ್ನು ತಿಳಿಸಬೇಕು ಅಂತ ಹೇಳಿದ್ರೆ ಆ್ಯಂಡ್ ಕ್ಯೂಟ್ ಬೇಬಿ ಹತ್ರ ಮಾತಾಡಬೇಕು ಅಂತ ಹೇಳಿದರೆ ಇವತ್ತಿನ ಕಾನ್ಸೆಪ್ಟ್ ಏನು ಪುಟ? ಯಾರು ನಿಮ್ಮ ಫೇವ್ರೆಟ್ ವ್ಯಕ್ತಿ ಯಾರು ಅಂತ. ನಿಮ್ಮ ಫೇವ್ರೆಟ್ ವ್ಯಕ್ತಿ ಯಾರು ಲೈಫಲ್ಲಿ ನಿಮ್ಮ ಫೇವ್ರೆಟ್ ವ್ಯಕ್ತಿ ಯಾರು ಅಂತ ಹೇಳಿ ಆ್ಯಂಡ್ ಯಾಕೆ ಆ್ಯಂಡ್ ಯಾರು. ಓಕೆ ನಿನ್ನ ಫೇವ್ರೆಟ್ ವ್ಯಕ್ತಿ ಯಾರು? ನನ್ನ ಫೇವ್ರೆಟ್ ವ್ಯಕ್ತಿ ಅಂದ್ರೆ ನನ್ನ ಡ್ಯಾಡಿ. ನನ್ನ ಡ್ಯಾಡಿ ಅಂದ್ರೆ ನನಗೆ ತುಂಬಾನೇ ಇಷ್ಟ. ತುಂಬಾನೇ ಜೋಕ್ಸ್ ಮಾಡ್ತಾರೆ, ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಸೊ ನಂಗೆ ಅವರಂದ್ರೆ ತುಂಬಾನೇ ಇಷ್ಟ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಂದ್ರೆ ನಿಮಗೆ ನಂಗೆ ಎಲ್ರು ಅಂದ್ರೆ ತುಂಬಾನೇ ಇಷ್ಟ ಪಾಪು. ನಂಗೆ ನಾನು ಮಾತ್ರ ಇಷ್ಟಪಡೋದು, ಅವ್ರು ನನ್ನ ಇಷ್ಟನೇ ಪಡೋದಿಲ್ಲ. ಈ ಪೆಟ್ಟಿಗಮ್ಮಿಲಾಗ ತೋಜು ಹೆಂಗೆ ನನ್ನ ಮಗೆ ಬಂದ್ರೆ ಇಷ್ಟ ಪೂಜೆ ಅಂತ ಹೇಳ್ತಾರೆ ಗೊತ್ತುಂಟಾ. ಓಕೆ ವೆರಿ ನೈಸ್ ವೀಕ್ಷಕರೇ. ನಿಮ್ಗೆ ಯಾರಿಗಾದ್ರೂ ಪ್ರೀತಿ ಪಾಸ್ವರ್ಡ್ಗೆ ವಿಶೇಷ ಆಗಲಿ, ಆನಿವರ್ಸರಿ ಆಗಲಿ ಅಥವಾ ಯಾರು ದೂರದ ಜರ್ನಿ ಹೋಗ್ತೀವಿ ಅವ್ರಿಗೆ ವಿಶೇಷ ತಿಳಿಸ್ಬೇಕಾ? ನನ್ನ ನಂಬರ್ ನಿಮ್ಮ ಟಿ ಸ್ಕ್ರೀನ್ ಮೇಲೆ ಬೀಳ್ತಾ ಇದೆ. 0842400 ವಾಟ್ಸಪ್ ಅವ್ರ 084240777ಗೆ ಕಾಲ್ ಮಾಡಿ ನಮ್ಮ ಜೊತೆ ಮಾತಾಡಿ. ಎಸ್ ಮಾತಾಡೋಕೆ ಬೇಗ ಬೇಗ ಕರೆ ಮಾಡಿ. ಮಾತೆಲ್ಲ ಮನಿ ಪನೆ ದಾಯ ಕುಲೊಂದರೆ ಫೋನ್ ದೆಪ್ಪಲೆ ಎಂಗ್ಲೆ ನಂಬರ್ಗೆ ಕಾಲ್ ಮಾಡಿ. ಎಸ್ ಎಂಗ್ಲ ನಂಬರ್ಗೆ ಇಂಚ ಕಾಲ್ ಮಲ್ಪೋಡು, ಫೋನ್ ದೆತ್ತದು ಕಾಲ್ ಮಲ್ಪೋಡು. ಇಂಚ ಒತ್ತೋಡು ಇಂಚ ಕಾಲ್ ಮಾಡ್ಬೋದು. ಬ್ಯಾಲೆನ್ಸ್ ಇಜ್ಜಿಂದ ಲೋನ್ ದೆಪ್ಪೋಡು. ಓಕೆ ಧರ್ಮಗ್ ಲೋನ್ ಕೊರ್ಪೇರ್ ಲೋನ್ ದೆತ್ತದು ಕರೆ ಮಲ್ಪಲೆ ಬೇಗ ಬೇಗ ಕ್ಯೂಟ್ ಆಯ್ನ ಕಾಲರ್ ಲವ್ ಪಾತೆರಗನೆ ಕಾಲ್ ಮಂತೇರು ಸೋ ಪಾತೆರ ಮತ. ಎಸ್ ಹಲೋ ಯಾರು ಮಾತಾಡ್ತಿದ್ದೀರಾ? ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ದಯವಿಟ್ಟು ಸರ್. ಮ್ಯೂಟ್ ಅನ್ನೋ ಬಟನ್ ಇದೆ ನಿಮ್ಮ ಟಿವಿ ರಿಮೋಟ್ ಅಲ್ಲಿ, ಅದನ್ನು ಒತ್ತಿತ್ತೀರಾ? ನಾನು ಏನ್ ಪಾತೆ ನನಗೇನು. ಹಲೋ ಯಾರು ಮಾತಾಡ್ತಿದ್ದೀರಾ? ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಮಾತಾಡಿ ದಯವಿಟ್ಟು ಸರ್. ಹಲೋ ಹೇಳಿ ಹೇಳಿ ಹೇಳಿ. ಮೋಹನ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ ಏನು ಸ್ಪೆಷಲ್ ಇವತ್ತು ನಿಮಗೆ? ಏನು? ಓಕೆ ನಂಗೂ ಪೂರಿ, ನಂಗೆ ಒಂಚೂರು ಕೊಡ್ಬೇಕಾ? ಓಕೆ ಪೂರಿಗೆ ಏನಾದರೂ ಇತ್ತಾ? ಖಾಲಿ ಪೂರಿ ಮಾತ್ರ? ಓಕೆ ಚಟ್ನಿ ಅಂದ್ರೆ ನಿಮಗೆ ಫೇವ್ರೇಟಾ? ಅಲ್ಲ ಮತ್ತೆ ಬಾಜಿ. ಓಕೆ ಬಾಜಿ ಅಂದ್ರೆ ಫೇವ್ರೇಟ್ ಅಂತ ನಮ್ಮ ಅನ್ವಿಷನ್ಗೆ ನೀವು ಬಾಜಿ ಮಾಡಿ ಕೊಡ್ಬೇಕು ಪೂರಿಗೆ. ಓ ಮೈ ಗಾಡ್ ಇಲ್ಲದಕ್ಕೆ ಬಂದಾಗ ಬೆಚ್ಚ ಬೆಚ್ಚ ಮಲ್ತು ಕೊಡ್ಬೇರು ಹೋಪರೇರು പോയരെ ആപ്പുജി ഡയഗ് എൻ പണ്ട് ഡയറക്റ്റ് സ്കൂളിൽ പോയരെ. ഓ മൈ ഗോഡ് അരെ ಅಂದೆ ಕೊರ್ಲೆ ಶರಣ್ಯನೇ ಅರೆಗ್ ವಿಶೇಷ ತರಿ ಪಾರೆ ಧನನ್ಯ. ಓ ಮೈ ಗಾಡ್ ವೆರಿ ಗುಡ್ ನೇಮ್ ಧನನ್ಯ. ಒಂದು ಹೊಸತ್ತು ಕೇನಿ ಫಸ್ಟ್ ಟೈಮ್ ಕೇನಿ ಧನನ್ಯ. ಪ್ರಣಮ್ಯ. ಓಕೆ ಪ್ರಣಮ್ಯ ಮೇರೆಗೂ ವೆರಿ ಹ್ಯಾಪಿ ಗುಡ್ ಮಾರ್ನಿಂಗ್. ಅಂಡ್ ಪಾತಿರ್ವರಾ ಪಾತಿರ್ವೇರ್ಗೆನಾ? ಓಕೆ ಅಲ್ಲೇ ಪುಟ ಇನ್ನ ದೋಸ್ತಿಯಾ? ಹಲೋ ಹಾಯ್ ಹಾಯ್ ಹೇಗಿದ್ಯಾ? ಹೇಗಿದ್ಯಾ? ಸೌಖ್ಯವಾ? ಓಕೆ ನಿನ್ನ ಫ್ರೆಂಡ್ ಇದ್ದಾರೆ ನೋಡು, ಮಾತಾಡು ಅನ್ವಿಷಾ ಅಂತ ಹೇಳಿ. ಓ ಮೈ ಗಾಡ್ ಎನ್ನ ವಯಸ್ಸೇ ಹೆಂಗೆ ಕೇಂದ್ರ.
ಓಕೆ ಕಾಲ್ ಕೂಡ ಕಟ್ ಆಗೋಯ್ತು. ಯಾಕೆ ಏನು ಅಂತ ಹೇಳಿದ್ರೆ ಈ ತರ ಮಾತಾಡಿದ್ರೆ ಆಗೋದಿಲ್ಲ. ದಯವಿಟ್ಟು ವೀಕ್ಷಕರೇ ಕರೆ ಮಾಡಬೇಕಾದ್ರೆ ಟಿವಿ ವಾಲ್ಯೂಮ್ ನಾವು ಮ್ಯೂಟ್ ಮಾಡಿ ಅಂಡ್ ಇನ್ನೊಂದು ಕಾಲ ಕೂಡ ಹೇಳಿದ್ದಾರೆ, ಮಾತಾಡ್ಕೊಂಡು ಬರೋಣ. Yes. ಹಲೋ ಹಲೋ ಯಾರು ಮಾತಾಡ್ತಿದ್ದೀರಾ? ನೀನು ಅಂದ್ರೆ ಯಾರು? ನಿನ್ನ ಹೆಸರೇ ನಾನು. ಹಲೋ ಯಾರು? ಪೂರ್ವಿ. ಪರಿಚಯ ಉಂಟಾ? ಪೂರ್ವಿ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಏನು? చాపర్దాండ్ ఈర్నా అండి ఒలుతుర్దు కాల్ మలుతుందన్నారు పుట్ట ಉಡುಪಿಡ್ದೆ. ಓಕೆ ಸ್ಪೆಷಲ್ ಇರೆಗ್ ಅಮ್ಮ ಗೋಲಿ ಬಜೆನೆ ಜೋರು ಬರ್ಸ ಬರ್ಪುಂಡೆ. ಓಕೆ ಅಂಡ್ ಪತಿದು ಗೂಡುಗ್ ಬಾಡ್ಲೆ ಪತ್ತು ರಾಪುಜೆ ಬರ್ಸನ್ ಪತ್ತರ ನೆರ್ಪೇರೆ ಅವು ತಿಕ್ಕುಂಡೇರೆಗಿತ್ತೆ ಫಸ್ಟ್ ಪತ್ತರ. ಓಕೆ ಪುಟ್ಟ ವೆರಿ ನೈಸ್. ಏರೆಗ್ಲ ವಿಶೇಷ ತಿರಿಪಾರ ಐತಂದ್ರೆ ಏರೆಗ್ ಓ ಅಜ್ಜರೆಗ್ ದಾದೆ. ಓ ಅಜ್ಜಿನ ಬರ್ತ್ಡೇ. ಅಜ್ಜರ ತಲ ಗಿಫ್ಟ್ ಕಂದೇರೆ ಮಲ್ಲ ಎಂಚಿನೇ ಕಂದೇರೆ ಅಜ್ಜರು ಕೂಲಿದ ಸಟ್ಟು ಕಂದೇರೆ ಕೂಲಿದ ಸಟ್ಟು ಕಂದೇರೆ ಚಕ್ಕುಲಿ ಕಂದೇರೆ ಅಜ್ಜರು. ವೆರಿ ನೈಸ್. ಓಕೆ ಅಜ್ಜಿನ ಕೂಲಿದ ಸೆಟ್ ಗಟ್ಟಿ ಉಂಡ ಅಜ್ಜ ಅಂತುವರೆ ಚಕ್ಕುಲಿ ಕಂದೇರ ಅಂದ ಅದೇ. ವೆರಿ ನೈಸ್. ಬಾರಿ ಮಲ್ಲ ಗಿಫ್ಟ್ ಅಜ್ಜರ್ನ. ಓಕೆ ಎಷ್ಟು ರೂಪಾಯಿ ಚಕ್ಕುಲಿ? 10 ರೂಪಾಯಿದಾನೆ. ವೆರಿ ನೈಸ್ ವೆರಿ ನೈಸ್. ಪುಟ ಏನಿದೆ ಕಾನ್ಸೆಪ್ಟ್ ಗೊತ್ತಾಂಡಿ ರೇಗ ಪಲ್ಲೆ ಅಂದ ಬಂಡ ಆಪುಂಡ ಪಲ್ಲೆ ನಮ್ಮನ ಕ್ಯೂಟ್ ಬೇಬಿ ಡಾಲ್ ಉಲ್ಲ ಎಡ್ತುರು ಈರ್ಲಕ್ಕಂದ ಆರು ಏಚೋಕ್ ಪಾತಿರ್ವರು ಈರ್ ಅಮ್ಮಕ್ಕೊಂದು ಪಂದು ಕೊರ್ನಕ್ಕೆ ಎಂದು ಪಾತಿರ್ನೆ ಮೇರ್ಲಕ್ಕನೆ ಪಾತಿರೋಡು ಅಣ್ವಿಷಲ್ಲಕ್ಕನೆ. ಓಕೆ ಪಲ್ಲೆ ಏರ್ ಪಂಡೇರಿಗೆ ಮಸ್ತ್ ಮೋಕೆ ಪ್ರೀತಿ ಇರೆಗೆ ಏರ್ ಪಂಡ ಮಸ್ತ್ ಪ್ರೀತಿ. ಓ ಮೈ ಗಾಡ್. ಅಜ್ಜಿ ಪಂಡ ಮಸ್ತ್ ಪ್ರೀತಿ. ಅಜ್ಜರ ಪಂಡ ಪ್ರೀತಿ ಇಜ್ಜೆ ದಾಯೆ. ಹಲೋ ಹಲೋ. ಓಕೆ ಮೋಸ್ಟ್ಲಿ ಇದು ಕೂಡ ಕಾಲ್ ಕಟ್ ಆಗೋಯ್ತು. ಯಾಕೆ ಏನು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇನ್ನೊಂದು ಕಾಲ ಕೂಡ ರೆಡಿದ್ದಾರೆ, ಮಾತಾಡ್ಕೊಂಡು ಬರೋಣ. ಹಲೋ ಗುಡ್ ಮಾರ್ನಿಂಗ್. ಯಾರು ಮಾತಾಡ್ತಿದ್ದೀರಾ? ಓಕೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ವಾಮಂಜೂರಿಂದ. ನಿನ್ನ ಪರಿಚಯದವರು, ನಿನ್ನ ಮನೆ ಪಕ್ಕದವರು. ಹೇಳಿ ಮೇಡಮ್, ಅನ್ವಿಷಾ ಇದ್ದಾರೆ, ಮಾತಾಡಿ. ಹಾಯ್. ಏನ್ ಸ್ಪೆಷಲ್ ಇವತ್ತು ನಿಮ್ಗೆ? ಓ ಮೈ ಗಾಡ್, ಬಾಜಿ ಮಾಡಿದ್ದಾರೆ ಕೇಳು. ಬಾಜಿ ಮಾಡಿದ್ದೀರಾ? ಆಯ್ತಾಯ್ತು. ಓಕೆ ಅವಳಿಗೆ ತುಂಬಾ ಬೇಕು, ಸ್ವಲ್ಪ ಎಲ್ಲ ತಿನ್ನೋದಿಲ್ಲ. ಇಲ್ಲೆಲ್ಲ ಮಾತಾಡಿ ಮಾತಾಡಿ ಸುಸ್ತಾಗಿರುತ್ತೆ ಅಲ್ವಾ? ಹೋಗಿ ತುಂಬಾ ಟಾಪಿಕ್ ಬಗ್ಗೆ ಏನಾದ್ರು ಗೊತ್ತಾ? ಯಾವುದು? ನಿಮ್ಮ ಫೇವರೇಟ್ ವ್ಯಕ್ತಿ ಯಾರು ಅಂತ, ನಿಮ್ಮ ಫೇವರೇಟ್ ವ್ಯಕ್ತಿ ಯಾರು ಅಂತ ಹೇಳಿ. ನನ್ನ ಫೇವರೇಟ್ ವ್ಯಕ್ತಿ ಅಂದ್ರೆ ಅವರೇ, ಅರವಿಂದ್ ಬೋಲರ್. ಎಸ್, ತುಳು ಇಂಡಸ್ಟ್ರಿಯಲ್ಲಿ ಅಂತ ಹೇಳಿದ್ರೆ ಅವರ ಫೇವ್ರೆಟ್. ನಿಮ್ಮ ಫೇವ್ರೆಟ್ ಅರವಿಂದ ಬೋಲರ್. ಯಾಕೆ ನಗಡಿಸ್ತಾರ ಅಂತ ಹೇಳಿಯಾ? ಓಕೆ, ಅವರು ತುಂಬಾನೇ ಜೋಕ್ ಎಲ್ಲ ಮಾಡ್ತಾರೆ, ನೆಗಡಿಸ್ತಾರೆ. ನಿಮ್ಗೇನಾದ್ರೂ ನೆಗಡಿಸುವಂಥದ್ದು, ಜೋಕ್ ಮಾಡುವಂಥದ್ದು ಏನಾದ್ರು ಇದೆಯಾ ಹವ್ಯಾಸ? ಓಕೆ, ಹೌದಾ? ನಮ್ಮ ಅನ್ವೇಷಣೆಗೋಸ್ಕರ ಒಂದು ಜೋಕ್ ಹೇಳ್ತೀರಾ? ಓಕೆ, ನೆಕ್ಸ್ಟ್ ಟೈಮ್ ಕಾಲ್ ಮಾಡಿ ಹೇಳಿ. ಯಾರಿಗೆ ವಿಶೇಷ ತಿಳಿಸಬೇಕಿತ್ತು? ಓಕೆ, ನಮ್ಮ ಕಡೆ ಒಂದು ನಿಮ್ಮ ಫ್ರೆಂಡ್ಗೆ ಹ್ಯಾಪಿ ಬರ್ತ್ಡೇ. ಅವರ ಹೆಸರೆಂತ?
ಸೂಕ್ಷ್ಮ ಎಕ್ಸ್ ಸೂಕ್ಷ್ಮರವರಿಗೆ ನಮ್ಮ ಕಡೆಯಿಂದ ವಿಶ್ ಹ್ಯಾಪಿ ಬರ್ಡೇ ಆ್ಯಂಡ್ ಅನ್ವಿಷರವರ ಕಡೆಯಿಂದ ಕೂಡ ವಿಶ್ ಹ್ಯಾಪಿ ಬರ್ಡೇ ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಬಾಯ್. ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಆ್ಯಂಡ್ ನಿಮಗೆ ಪೂರಿ ಕೂಡ ಇಟ್ಟಿದ್ದಾರೆ, ಹೋಗ್ತೀಯಾ? ಪೂರಿ ತಿನ್ಬೇಕಾದ್ರೆ ತುಂಬ ತಿನ್ಬೇಕು, ಮತ್ತೆ ನಂಗೂ ಕೂಡ ಇಡ್ಬೇಕಾಯ್ತಾ? ಹೌದಾ? ಓಕೆ, ನಾನು ಕೂಡ ನಿಂಗೆ ತೆಗೆದುಕೊಡ್ತೀನಿ, ನೀನು ಮತ್ತೆ ನಂಗೂ ಕೂಡ ಸ್ವಲ್ಪ ಇಡಬೇಕು. ಓಕೆ, ನೆಕ್ಸ್ಟ್ ಸ್ಯಾಟರ್ಡೆ ಬರಬೇಕಾದ್ರೆ ನಂಗೂ ತಾ ಪೂರಿ. ಯಾಕೆ? ಅಲ್ಲ, ಅದು ತಿಂಡಿ ಅಲ್ಲ, ಇವಾಗ ಇಡ್ತೀಯಲ್ಲ ನೀನು, ಅದನ್ನು ತಗೊಂಡ್ ಬಾ. ಯಾಕೆ? ಹಾಳಾಗ್ತದೆ. ಓ ಮೈ ಗಾಡ್, ಹೆಂಗೆ ಕುರಿದ್ನಲ್ಲ ಅಪ್ನೆ ಅಂತ ತಿನ್ಪೆ. ಓಕೆ, ವೆರಿ ನೈಸ್. ತುಂಬಾನೇ ಕ್ಯೂಟ್ ಗರ್ಲ್, ಬೇಬಿ ಡಾಲ್ ಅಂತ ಕೂಡ ಹೇಳಿದ್ರೆ ಮಾತಾಡ್ಕೊಂಡು ಬರೋಣ. ಹಲೋ, ಯಾರು ಮಾತಾಡ್ತಿದ್ದೀರಾ? ಹೌದಾ? ಭಾರತಿ ಆಂಟಿ ನೋಡು, ಭಾರತ ದೇಶದಿಂದ ಭಾರತಿ ಆಂಟಿ. ನಾನ್ ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಿ? ಏನ್ ಸ್ಪೆಷಲ್ ಇವತ್ತು ನಿಮ್ಗೆ? ಓ ಹೌದಾ? ಅದು ಫೇವ್ರೇಟ್ ಅಲ್ಲ ನಮ್ಮ ಅನ್ವೇಷಣೆ, ಪೂರಿ ಮಾತ್ರ ಫೇವ್ರೇಟ್. ಪೂರಿ ಫೇವ್ರೇಟ್, ಪೂರಿ ಫೇವ್ರೇಟ್. ನಿಮ್ಗೋಸ್ಕರ ಇವಾಗ ಪೂರಿ ಮಾಡ್ತಾರೆ ಅವರು. 1 hour ಟೈಮ್ ಇದೆ, ಅವಳು ಬರೋ ಹೊತ್ತಿಗೆ ನೀವು ಪೂರಿ ಮಾಡಿ. ಓಕೆನಾ? ಓಕೆ, ಎಷ್ಟು ಬೇಕು? ಎಷ್ಟು ಬೇಕು ಪುಟ್ಟ ನಿಮಗೆ? 2 ಪೂರಿ ಸಾಕಂತ? ಅಯ್ಯಯ್ಯೋ, ನಾನು ಓಕೆ, ಅವಳು ಇವಾಗ ಡೈರೆಕ್ಟ್ ಸ್ಕೂಲ್ಗೆ ಹೋಗುವಂಥದ್ದು. ಮಧ್ಯಾಹ್ನ ಇಡ್ಬೇಕಾದ್ರೆ ಮಾಡಿ, ಬಾಜಿ ಮಾಡಿ ಆಯ್ತಾ? ಮತ್ತೇನನ್ನು ತಿನ್ನೋದಿಲ್ಲ ಅವಳು. ಹೌದು, ಪೂರಿ ಬಾಜಿ. ಯಾರಿಗೆ ವಿಶೇಷ ತಿಳಿಸ್ಬೇಕಿತ್ತು? ಓಕೆ, ಅವರಿಗೆ ನಮ್ಮ ಕಡೆಯಿಂದ ಅವರಿಗೆ ಹ್ಯಾಪಿ ಬರ್ತ್ಡೇ. ಓಕೆ, ನೀವು ಕೂಡ ಜೋರಾಗಿ ವಿಶ್ ಮಾಡಿ. ಎಸ್, ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ಏನಾದ್ರು ಗೊತ್ತಾ? ಹೌದು. ಓಕೆ, ಅದರಲ್ಲಿ ಫೇವ್ರೇಟ್? ಓಕೆ, ಓಕೆ, ಅವರಂತ ಹೇಳಿದ್ರೆ ತುಂಬಾನೇ ಇಷ್ಟ. ಯಾಕೆ ಜಾಸ್ತಿ ಪೋಖ್ರಿ ಮಾಡ್ತಾ ಇರ್ತಾರಾ? ಓಕೆ, ಖಂಡಿತವಾಗಿ. ಓ ಮೈ ಗಾಡ್, ಅನ್ವೇಷಣೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ. ತುಂಬಾನೇ ಟ್ಯಾಲೆಂಟೆಡ್ ಗರ್ಲ್ ಅವಳು. ಎಸ್, ಎಕ್ಸಾಕ್ಟ್. ಎಸ್ ಎಸ್ ಮ್ಯಾಮ್, ಖಂಡಿತವಾಗ್ಲು ಈ ಥರನೇ ಎನ್ಕರೇಜ್ ಸಪೋರ್ಟ್ ಮಾತ್ರ ಇರಲಿ. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೋಡಿ ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿನ್ನ ಏಜ್ ಅನ್ನೋದು 6 ಅಲ್ವಾ? ನೀ ಎಕ್ಸ್ಪ್ರೆಷನ್ ಕೊಡ್ತೀಯಲ್ಲ, ಅದು ತುಂಬಾ ಬ್ಯೂಟಿಫುಲ್ ಆಗಿದೆ ಆಯಿತಾ? ನೀನು ಕೊಡುವಂಥ ಎಕ್ಸ್ಪ್ರೆಷನ್ ಎಲ್ಲ ಯಾವತ್ತಿಗೂ ಇದನ್ನು ಬಿಡೋಕೆ ಹೋಗಬೇಡ. ಖಂಡಿತವಾಗ್ಲೂ ನಿನ್ನನ್ನು ಎಲ್ಲಿ ನೋಡಬೇಕು? ಮೇಲೆ ಸ್ಟೇಜಲ್ಲಿ. ಓಕೆ, ಆಗ ನನ್ನನ್ನು ಮರೆಯಬಾರ್ದು ನೀನು. ಎಂತ ಹೇಳ್ತೀಯಾ? ಯಾನ್ ಜುಟ್ಟುದಾರನೊಟ್ಟಿಗೆ ಪ್ರೋಗ್ರಾಮ್ ಅಲ್ಲಿ ತಂದಿದ್ದೆ. ಓಕೆ, ನಿನಗೂ ಜುಟ್ಟು ನನಗೂ ಜುಟ್ಟು, ಏನು ಜುಟ್ಟು ಸ್ಕ್ವೇರ್. ನಂದು ಹೆಸರು ಏನು ಗೊತ್ತಾ? ಅಜಯ್ ಅಂತ ಹೇಳಿ. ನಿಂದೇನು? ಅನ್ವಿಷಾ. ಎ ಸ್ಕ್ವೇರ್, ಜುಟ್ಟು ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಎಸ್, ಎಕ್ಸಾಕ್ಟ್ಲಿ. ಇವತ್ತು ಜುಟ್ಟು ಸ್ಕ್ವೇರ್ ಮತ್ತು ಎ ಸ್ಕ್ವೇರ್ ಇದ್ವಿ. ಖಂಡಿತ ಬೇಗ ಬೇಗ ಕರೆ ಮಾಡಿ. ಮಾತಾಡ್ಕೊಂಡು ಬರೋಣ. ಹಲೋ, ಗುಡ್ ಮಾರ್ನಿಂಗ್. ಯಾರು ಮಾತಾಡ್ತಿದ್ದೀರಾ? ಓಕೆ, ಇವರಿಗೆ ನಾನು ಹೇಳಿದ್ದೆ ಪಪ್ಪ ಮಲ್ದಿನ ಅಲ್ಲದೆ ಅತ್ತ ಪಪ್ಪ ಮಲ್ದಿನ ಅಪ್ಪನ. ಓ ಮೈ ಗಾಡ್, ವೆರಿ ನೈಸ್. ಡಬಲ್ ಅಪ್. ಅನ್ವಿಷಾ ಖಂಡಿತ ಫ್ಯೂಚರ್ ಉಂಟು. ಅಂಡ್ ಓಕೆ, ಕದಿಡ್ದು ಕಾಲ್ ಮಲ್ಪನತೆ ಸರ್. ಓಕೆ, ಗುರು ಕೊಡ್ತೀನಿ ಅಂಚಿನ ಪ್ರಸಾದ ಇದೆ ಗತೆ ನಾನಿವರ ಪಂದಿತ್ತೇರೆ ಎಕ್ಸಾಕ್ಟ್ಲಿ 100%. ಸೊ ಓಕೆ, ನೆಟ್ ಮಾತ್ರ ಕ್ಲೇವರ್, ಬೊಕ್ಕದೆಟ್ಟು ಮಾತ್ರ ಪುಸ್ಕಯಾನ್. ಓಕೆ, ಈ ಬೇಬಿ ಡಾಲ್ ನಾತ್ ಕ್ಲೇವರ್ ಅದು ದಾದ ಪಂದಾಂಡ ಅನ್ವಿಷ ಗೊಂಜಿ ದಾದನೆಲ್ಲ ಗುರು ಕೊರುಪು ನೆಂಚಿನ ಪ್ರಸಾದ ಕೊರ್ಲೆ. ಓಕೆ, ಬೇತದಲ್ಲ ಪಂಡ್ರೆ. ಓಕೆ, ಅರೆಗೆ ಪೂರಿ ಬಕ್ಕ ಬಾಜಿ ಪಂಡ ಮಸ್ತ್ ಇಷ್ಟ ಇಲ್ಲ ಮಲ್ತಿ ಪರೆ. ಓಕೆ ಓಕೆ, ಯಾರು ಕದ್ರಿ ಟೆಂಪಲ್ ಬರ್ಪೇರಿ ಮಲ್ತಿದ್ದು ಪತ್ತೊಂದು ಬಲೆ. ಓಕೆನಾ? ಓಕೆ 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 ಸರ್. ಯಾನ್ ಬರ್ಪೂಜ ಗೊತ್ತುಂಡೆ ನಿಮ್ಗೆ ಯಾರನ್ನ ಕಂಡ್ರೆ ತುಂಬಾನೇ ಇಷ್ಟ?
ஓகே சிக்காமா பண்டாரி எல்லியோல இருந்து ಓಕೆ ಚಿಕ್ಕಮ್ಮ ದಾದಕ್ಕೆ ಇಷ್ಟ ಓಕೆ ಮಸ್ತ್ ಕೇರ್ ಮಲ್ಪೇರ್ ಮೋಕೆ ಮಲ್ಪೇರ್ ಐಕೋಸ್ಕರ ಅತೆ ಖಂಡಿತ ಸರ್ ಈ ಪ್ರೀತಿ ಮೋಕೆ ಮಾತ ಇಂಚೆನೆ ಪಡೋಕೆನಾ ವಿಶ್ ಮಲ್ಪೇರ್ ಇತ್ತಂಡೆ ವಿಶ್ ಮಲ್ಪೋರ್ ದುಂಬಾರ್ ಬೋದಾಂಡ್ ಓಕೆ ವೆರಿ ನೈಸ್ ತುಂಬಾನೇ ಚೆನ್ನಾಗಿ ಮಾತಾಡಿದ್ರು ಗುರುಪ್ರಸಾದ್ ಅಂತ ಹೇಳಿ ಇವರು ಕೂಡ ರೆಗ್ಯುಲರ್ ಕಾಲರ್ ನಮ್ದು ಮತ್ತೊಬ್ರು ಕಾಲರ್ ಮಾತಾಡೋ ಕಾಲರ್ ಇದ್ದಾರೆ ಮಾತಾಡ್ಕೊಂಡು ಬರೋಣ ಹಲೋ ಯಾರು ಮಾತಾಡ್ತಿದ್ದೀರಾ ಓಕೆ ಚಾಮರಾಜನಗರದಿಂದ ಮಹೇಶ್ ಇವರು ಕೂಡ ರೆಗ್ಯುಲರ್ ಕಾಲರ್ ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದಾರೆ ಹೌದಾ ಏನ್ ಸ್ಪೆಷಲ್ ಇವತ್ತು ನಿಮಗೆ ಏನ್ ಸ್ಪೆಷಲ್ ಇವತ್ತು ನಿಮಗೆ ಅಲ್ಲ ನಿಮ್ಗೆ ತಿಂಡಿ ಏನು ಅಂತ ಹೇಳಿ ಇವರು ತಿನ್ನೋದ್ರಲ್ಲಿ ಮಾತ್ರ ಎಕ್ಸ್ಪರ್ಟ್ ಪುಂಡ್ಯ ಇಡ್ಲಿಯಾ ಓಕೆ ನಾನು ಪುಂಡಿ ಇಡ್ಲಿ ಅಂದ್ರೆ ಸಹ ನಂಗೆ ಇಷ್ಟ ಇಡ್ಲಿ ಅಂದ್ರೂ ಕೂಡ ಇವರಿಗೆ ಇಷ್ಟ ಅನ್ವಿಷನ್ಗೆ ಕೊಡ್ತೀರಾ ನೀವು ಚಾಮರಾಜನಗರದಿಂದ ಇಲ್ಲಿಗೆ ಹೇಗೆ ಕೊಡ್ತೀರಾ ನೀವು ಓಕೆ ಆ ಮಾಡು ಟಿವಿಯಲ್ಲಿ ಕೊಡ್ತಾರೆ ಆ ಮಾಡು ಟಿವಿಯಲ್ಲಿ ಕೊಡಿದಾಗ ನಮ್ಮ ಬಾಯಿಗೆ ಹೆಂಗೆ ಬರ್ತದೆ ನೋಡು ನಾನು ಅದು ಹೇಳಿಸ್ತೇನೆ ಓಕೆ ಸರ್ ನನಗೆ ಕೊಡಿ ಅವರಿಗೆ ಬೇಡ ಅಂತ ಬಿತ್ತು ನೋಡು ಆಯ್ತು ಸರ್ ನನ್ನ ಹೊಟ್ಟೆ ಫುಲ್ ಆಯ್ತು ನನಗಿಲ್ಲ ಯಾರ್ದು ಅದು ಏನ್ ಗೊತ್ತಾ ನಾನು ಪೇಂಟ್ ಹೊಡಿಯಕ್ಕೆ ಹೋಗಿದ್ದೆ ಒಬ್ರ ಮನೆಗೆ ಅದೆಲ್ಲ ಬಿದ್ದಿರೋದು ನಿಮ್ಗೆ ಕಾಣ್ತಾ ಇಲ್ಲ ಅಷ್ಟೇ ನಿನ್ನ ಸೂಪರ್ ಬಂದ್ಬೇರೆ ವೆರಿ ನೈಸ್ ಸರ್ ಬೇರೆ ಯಾರಿಗಾದ್ರೂ ವಿಶೇಷ ತಿಳಿಸ್ಬೇಕಿತ್ತಾ ಹೆಸರು ಎಂತದ್ದು ಅವ್ರದ್ದು ರಂಜಿತಾ ಎಸ್ ನಮ್ಮ ಕಡೆಯಿಂದ ಅವರಿಗೆ ಹ್ಯಾಪಿ ಬರ್ತ್ಡೇ ಓಕೆ ರಂಜಿತಾ ಅವರಿಗೆ ಹ್ಯಾಪಿ ಬರ್ಡೇ ನಮ್ಮ ಪುಟ್ಟ ಅನ್ವಿಷಾ ಕೂಡ ವಿಶ್ ಮಾಡಿದಾಳೆ ಅಂಡ್ ಬಗ್ಗೆ ಏನಾದ್ರು ಗೊತ್ತಾ ಓಕೆ ತಂಗಿ ಅಂದ್ರೆ ತುಂಬಾನೇ ಇಷ್ಟ ಅವರ ಬರ್ಡೇ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ರೆ ಏನ್ ಗಿಫ್ಟ್ ಕೊಡ್ತಾ ಇದ್ರೆ ಇವತ್ತು ಓ ಏನ್ ಗಿಫ್ಟ್ ಕೇಳ್ತಾರೆ ಅದನ್ನು ಕೂಡ ಕೊಡ್ತೀರಾ ವೆರಿ ನೈಸ್ ತುಂಬಾನೇ ದೊಡ್ಡ ಹಾರ್ಟ್ ರೀ ನಾನಂದ್ರೆ ತುಂಬಾ ಇಷ್ಟನಾ ಬೇಡ ಅನ್ವಿಷಾ ಅಂದ್ರೆ ತುಂಬಾ ಇಷ್ಟನಾ ಓಕೆ ವೆರಿ ನೈಸ್ ತುಂಬಾನೇ ಡಿಫ್ರೆಂಟ್ ಆಗಿದೆ ಅವರಿಗೆ ಅನ್ವಿಷಾ ನಿಂಗೆ ಏನ್ ಇಷ್ಟ ಅವ್ರು ಕೊಡ್ತಾರ ನಿಂಗೆ ಡಾಲ್ ಅಯ್ಯೋ ಇಲ್ಲೇ ಮಾತಾಡ್ಕೊಂಡಿದ್ದಾರೆ ಡಾಲ್ ಇಷ್ಟ ಅಂತ ಅವರಿಗೆ ಹೌದು ಓಕೆ ಚಾಮರಾಜನಗರಕ್ಕೆ ಏನಾದ್ರು ಶೋಸ್ ಇದ್ರೆ ಹೋಗ್ತೀಯಲ್ಲ ಅವಾಗ ಅವ್ರ ಹತ್ರ ಕೇಳು ಓಕೆನಾ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕರೆ ಮಾಡಿದ್ದಕ್ಕೆ ಓಕೆ ನೋಡು ನಿಂಗೇನೆ ಎಲ್ಲರೂ ಹೇಳ್ತಾರೆ ಡಾಲ್ ಕೊಡ್ತಾರೆ ಪೂರಿ ಕೊಡ್ತಾರೆ ಬಾಜಿ ಕೊಡ್ತಾರೆ ನಾನು ಯಾರ ಹತ್ರ ಕೇಳಿದ್ರೆ ಅಯ್ಯೋ ನಿನ್ನ ಮುಖಕ್ಕೆ ಅಷ್ಟು ಬೆಂಕಿ ಯಾಕೆ ನಿಂಗೆ ಎಷ್ಟು ಬೇಕಂತ ಕೇಳ್ತಾರೆ ಯಾರೂ ಕೊಡೋದಿಲ್ಲ ಪುಟ್ಟ ನೀನು ಕೊಡ್ತೀಯ ನನಗೆ ಓಕೆ ನೆಕ್ಸ್ಟ್ ಬರುವಾಗ ನೀನು ಏನಾದರೂ ಆಯ್ತಾ ಇವಾಗ ಒಂದು ಸಣ್ಣ ಬ್ರೇಕ್ ತಗೊಂಡು ಬರೋಣವಾ ಓಕೆ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್ ಶುಭಾಶಯ 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 ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ ವೆಲ್ಕಮ್ ಬ್ಯಾಕ್ ಟು ಅವರ್ ಶೋ ನಿಮ್ಮ ಪ್ರೀತಿ ಭಕ್ತರಿಗೆ ಯಾರು ಬರ್ತ್ಡೇ ವಿಶೇಷ ಆಗಲಿ ಆ್ಯನಿವರ್ಸರಿ ಆಗಲಿ ಅಥವಾ ಯಾರಾದ್ರು ದೂರದ ಜರ್ನಿ ಹೋಗ್ತಾ ಅವ್ರಿಗೆ ವಿಶೇಷ ತಿಳಿಸ್ಬೇಕಾ ನಮ್ಮ ನಿಮ್ಮ ಸ್ಕ್ರೀನ್ ಮೇಲೆ ಬೀಳ್ತಾ ಇದೆ 024400 ವಾಟರ್ ಸೈನ್ ಆರ್ 02440777 ಕಾಲ್ ಮಾಡಿ ನಮ್ಮ ಜೊತೆ ಮಾತಾಡಿ ಟೈಟಲ್ ಸ್ಪಾನ್ಸರ್ ಆಗಿದ್ದಾರೆ ಡೈರಿ ಡೇ ಇವತ್ತಿನ ಪೇಜ್ ಸ್ಪಾನ್ಸರ್ ಆಗಿದ್ದಾರೆ ಕ್ರಿಸ್ಮಾ ವರ್ಲ್ಡ್ ಸ್ಪಾರ್ಕ್ ಡಬಲ್ ಸ್ಟಾರ್ ಐಸ್ ಹಾಜಿ ಗೋಲ್ಡ್ ಇದನ್ನ ಕೋ ಸ್ಪಾನ್ಸರ್ ಆಗಿದೆ ವಿಕಾಸ್ ಪ್ಯೂ ಕಾಲರ್ ರಿಷಿ ಹಾರ್ಡನ್ ಮ್ಯಾಂಗ್ಳೂರ್ ಸಿ ಎಸ್ ವೀಕ್ಷಕರು ಬೇಗ ಕರೆ ಮಾಡಿ ನಿಮ್ಗೆ ಯಾರಿಗಾದ್ರೂ ಪ್ರೀತಿ ಪಾತ್ರರಿಗೆ ವಿಶೇಷವನ್ನು ತಿಳಿಸಬೇಕು ಅಂತ ಹೇಳಿದ್ರೆ ಹಾಗೇನೆ ನೋಡು ನನಗೆ ನೋಡಿ ಎಷ್ಟು ಚೆನ್ನಾಗಿ ಚಂದ ನಾನು ತಿರುಗಾಡ್ತಾ ಇದ್ದೀನಿ ಈ ಥರ ಎಲ್ಲ ಯಾವತ್ತೂ ಸಿಗೋದಿಲ್ಲ ಪುಟ್ಟ ನನಗೆ ನೀನು ಬಂದರೆ ಮಾತ್ರ ಸಿಗುವಂಥದ್ದು ಮತ್ತೊಂದು ಏನಂತ ಹೇಳಿದ್ರೆ ಬೆನಿಫಿಟ್ ಅನ್ವಿಷಾ ಬಂದರೆ ನನಗೆ ಮಾತಾಡೋಕ್ಕೆ ಸಿಗೋದಿಲ್ಲ ಅವಳೇ ಮಾತಾಡ್ತಾ ಇರ್ತಲ್ಲ ಅದು ಕೂಡ ನನಗೆ ಒಂಚೂರು ಧರ್ಮ ಕಾಸದಿಕ್ಕೆಲ್ಲ ಕಾಪುನ ಸಂಬಳ ಓ ಮೈ ಗಾಡ್ ಮೋಲಿತೆ ಏನಿತ್ತೆ ರಟ್ಟವಳು ಮುದ್ರದು ಮುರನಿಚ್ಚಿ ಕ್ವಶನ್ ಕೇಳೋದು ಇನ್ನಿಲ್ಲ ಕ್ವಶನ್ ಕೇಳಲು ಓಕೆ ಕೇಳು ಪುಟ್ಟ ಆಫ್ರಿಕಾದಲ್ಲಿ
ಆಫ್ರಿಕಾ ಬೋಯರ್ ಮೇರು ಅಯ್ಯೋ ದೇವರ ಕುಡ್ನಡಿತೇನೆ ಗೊತ್ತಿದ್ಯಾ ಹೆಂಗೆ ತಿನ್ನುತ್ತಾರೆ? ಮೋಲೆಯನ್ನು ಮರ್ಯಾದೆ ಪರಣೆ ಬೈದಿನಿ ಶೋಸು ಖಂಡಿತ ಆಫ್ರಿಕಾದಲ್ಲಿ ಕುಡ್ಲಡ್ ಎಂಚ ತಿನ್ಪೇರಂದೇ ಗೊತ್ತಿಜ್ಜಿ ಪುಟ್ಟಿರ ಆಫ್ರಿಕಾಗೆ ಹೋದಕ್ಕೆ ಏನೊಂದಿಲ್ಲ ಇರತ್ತೆ ಆಫ್ರಿಕಾದ ಬಾಳೆಹಣ್ಣನ್ನು ಹೆಂಗ್ ತಿಂತಾರಪ್ಪ ಬಾಳೆಹಣ್ಣನ್ನು ಹೆಂಗ್ ತಿನ್ನೋದು ಬಾಳೆಹಣ್ಣನ್ನು ಬಾಯಲ್ಲಿ ತಿನ್ನೋದು ಮತ್ತೆಂತ ಅಲ್ಲ, ಮತ್ತೆಂತ ಬಾಳೆಹಣ್ಣನ್ನು ಸಿಪ್ಪೆ ತೆಗ್ದೇ ತಿಂತಾರೆ. ಓ ಮೈ ಗಾಡ್ ಈ ತರ ಸಿಪ್ಪೆ ತೆಗೆದು ತಿನ್ನುವಂಥದ್ದು ನಂಗೆ ಗೊತ್ತಿರಲಿಲ್ಲ ನಾನೇನ್ ಮಾಡೋದು ಗೊತ್ತುಂಟ ಸಿಪ್ಪೆನೇ ತಿನ್ನೋದು ಇಲ್ಲ ನಾನು ತಿನ್ನೋ ಸಿಪ್ಪೆನೇ ಇಲ್ಲ ನಾನು ಕಾಡು ಮನುಷ್ಯ ಈಕೆ ಓಕೆ ಸದ್ಯಕ್ಕೆ ಫೇವ್ರೆಟ್ ಒಂದು ಕಾನ್ಸೆಪ್ಟ್ ಅನ್ನು ಕೂಡ ಕೊಟ್ಟಿದ್ವಿ ಯಾವ ರೀತಿಯ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ನಿಮ್ಮ ಫೇವ್ರೆಟ್ ಯಾರು ಅಂತ ಹೇಳಿ ಅಂಡ್ ಯಾಕೆ ಪುಟ್ಟ ನಿಮ್ದು ಯಾರು ಫೇವ್ರೆಟ್ ನನ್ನ ಸ್ಕೂಲಲ್ಲಿ ನಂಗೆ ಸ್ಕೂಲಲ್ಲಿ? ಪ್ರಿನ್ಸಿಪಲ್ ಮತ್ತೆ ಜಾನೆಟ್ ಮಿಸ್ ಅಂದ್ರೆ ನಂಗೆ ತುಂಬಾನೇ ತಿಂಡಿ ಇಷ್ಟ. ಕೊಡ್ತಾರೆ ಅವ್ರು ನಿಮಗೆ ಇಲ್ಲ, ಅವ್ರು ನಂಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ. Okay. ಏನಾದ್ರೂ ತಪ್ಪು ಮಾಡಿ ಪ್ರೀತಿಯಿಂದ ಬಂದು ಬುದ್ಧಿ ಹೇಳ್ತಾರೆ. ಸೊ Okay. ನಂಗೆ ಅವರಂದ್ರೆ ನಂಗೆ ತುಂಬಾನೇ ಇಷ್ಟ. ಪೆಟ್ಟು ಕೊಡೋದಿಲ್ಲ ಇಲ್ಲ, ಓಕೆ ನಿನಗೆ ಬುದ್ಧಿ ಹೇಳುವಂಥದ್ದಿಲ್ಲ ನಿನಗೆ ಎಲ್ಲನೂ ದೇವರು ಕೊಟ್ಟಿದ್ದಾರೆ ನಿನಗೆ ಎಂತ ಬುದ್ಧಿ ಹೇಳುವಂಥದ್ದು ನೀನು ನನಗೇನೆ ಬುದ್ಧಿ ಹೇಳ್ತೀಯ ಓಕೆ ಪುಟ್ಟ ಅವರ ಬಗ್ಗೆ ಏನಾದರೂ ಹೇಳಬೇಕಿತ್ತು ಅವರಿಗೆ ಥ್ಯಾಂಕ್ಸ್ ಏನಾದರೂ ಹೇಳಬೇಕಾ ಹಾ, ಹೇಳು ಜಾನೆಟ್ ಮಿಸ್ಗೆ ಮತ್ತು ಪ್ರಿನ್ಸಿಪಲ್ ಮ್ಯಾಮ್ಗೆ ಥ್ಯಾಂಕ್ಸ್. ಓಕೆ ತುಂಬಾನೇ ಬುದ್ಧಿ ಹೇಳ್ತೀರಾ ಆ್ಯಂಡ್ ಏನು ಪೆಟ್ಟು ಕೊಡೋದಿಲ್ಲ ನಮ್ಮ ಅನ್ವೇಷಣೆಗೆ ಏನಾದರೂ ಮಾಡಿದರೆ ತುಂಬಾನೇ ಪ್ರೀತಿಯಲ್ಲಿ ಕೂಡ ನೋಡ್ಕೊಳ್ತೀರಾ ಅಮ್ಮನ ಥರ ಅಲ್ವಾ ಮನೆಯಲ್ಲಿ ಅಮ್ಮ ಅಪ್ಪ ಹೇಗೆ ನೋಡ್ಕೊಳ್ತಾರೆ ಆ ರೀತಿ ನೀವೇನ್ ಹೇಳ್ತೀರಿ ನಿಮ್ ಸ್ಕೂಲ್ ಬಗ್ಗೆ? ಓಕೆ ನನ್ನ ಸ್ಕೂಲ್ ಬಗ್ಗೆ ಏನು ಗೊತ್ತು ನಾನು ಸ್ಕೂಲ್ಗೆ ಹೋಗಿಲ್ಲ ಮೊನ್ನೆ ಹೇಳಿದ್ದಲ್ಲ ನಿಂಗೆ ನಾನು ಡೈರೆಕ್ಟ್ ಹೋಗಿರೋದು PUCಗೆ ಸ್ಕೂಲೇ ಹೋದಿಲ್ಲ ಡೈರೆಕ್ಟ್ ಹೋಗ್ಲಿಕ್ಕೆ ಆಗುದಿಲ್ಲ. ಸತ್ಯ ಪ್ರಾಮಿಸ್ ನಾನು ಡೈರೆಕ್ಟ್ ಸ್ಕೂಲ್ ಕಾಲೇಜಿಗೇನೋ ಹೋಗಿರೋದು ಡೈರೆಕ್ಟ್ ಕಾಲೇಜ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಆಗೋದಿಲ್ವಾ ಓಕೆ ಸ್ಕೂಲ್ ಡೇಸ್ ಅಂತ ಹೇಳಿದರೆ ನನಗೆ ಸ್ಕೂಲ್ ಡೇಸ್ ಪುಟ್ಟ ಅಷ್ಟೊಂದು ನೆನಪಿಲ್ಲ ನನಗೆ ಆದರೂ ಕೂಡ ತುಂಬಾ ಪೋಖ್ರಿ ಮಾಡ್ತಾ ಇದ್ದೆ ನಾನು ನಿನಗೆ ಅದೇ ಬುದ್ಧಿ ಮಾತಲ್ಲಿ ಎಲ್ಲ ಹೇಳ್ತಿದ್ರಲ್ವಾ ನನಗೆ ಬುದ್ಧಿ ಮಾತಲ್ಲೆಲ್ಲ ಹೇಳ್ತಾ ಇರಲಿಲ್ಲ ನನಗೆ ಬೈತಾನೆ ಇದ್ದದ್ದು ಹೊಡಿತಾನೆ ಇದ್ದದ್ದು ಕ್ಲಾಸಲ್ಲಿ ಎಲ್ಲ ಗೊತ್ತುಂಟು ಎಷ್ಟು ಪೆಟ್ಟು ತಿಂದಿದ್ದೀನಿ ಗೊತ್ತುಂಟ ನಾನು ನೀನು ಪೆಟ್ಟು ತಿಂದಿಲ್ವಾ ಕೆಲವು ಸತಿ ತಿಂದಿದ್ಯಾ ಪೆಟ್ಟು ತಿಂದಿದ್ಯಾ ಕೆಲವು ಯಾರು ಕೊಟ್ಟದ್ದು ಪೆಟ್ಟು ನಿನಗೆ ಒಂದು ಮಿಸ್. ಒಂದು ಮಿಸ್ಪಿರಿ ಯಾತಕ್ಕೆ ಪೆಟ್ಟು ಕೊಟ್ಟದ್ದು ಯಾಕೆ ಪೆಟ್ಟು ಕೊಟ್ಟದ್ದು ಸುಮ್ಮನೆ ಏನಾದರೂ ಪೋಖರಿ ಮಾಡಿದ್ಯಾ ಇಲ್ಲ, ಮತ್ತೆ ಮಾತಾಡಿದ್ದಕ್ಕೆ ನಾನ್ ಮಾತಾಡೋದು ಜಾಸ್ತಿ. ಓಕೆ ನೀನು ಮಾತಾಡೋದು ಜಾಸ್ತಿ ನೋಡು ಮಾತಾಡೋದನ್ನು ಬಿಡಬೇಡ ನೀನು ಪೆಟ್ಟು ಕೊಟ್ಟರು ಹೇಳು ನಾನು ಮಾತಾಡೋದನ್ನು ಮಾತಾಡ್ತೀನಿ ಅಂತ ಯಾಕೆ ಇದೊಂದು ಕಾಲ್ ಕೂಡ ಮಾಡ್ತಿದ್ದಾರೆ ಮಾತಾಡ್ಕೊಂಡು ಬರೋಣ. ಹಲೋ, ಹಾ ಸೌಂಡ್ ಬರ್ತಾ ಒಂದು ಮೇರ್ನೆಲ್ಲ ನಮಸ್ಕಾರ ಯಾರು ಮಾತಾಡ್ತಿದ್ದೀರಾ? ಅಣ್ಣ ಟಿವಿ ಅವಳನ್ನ ಮ್ಯೂಟ್ ಮಾಡ್ಬಿಡ ಅಣ್ಣ ಏನು ಮಾಡಿ ಯಾರು ಮಾತಾಡ್ತಿದ್ದೀರಾ? ಯಾರು ಸರ್ ಎಲ್ಲಿಂದ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನವೀನ್ ಜೋಗಿ ಕೂಳೂರ್ ಓಕೆ ಪೋಸ್ಟ್ ಮ್ಯಾನ್ ಎಂತ ಪೋಸ್ಟ್ ಮ್ಯಾನ್ ಹೇಳಿದ್ರಾ ಸ್ಪೋರ್ಟ್ಸ್ ಮ್ಯಾನ್ ಓಕೆ ಯಾನ್ ಪೋಸ್ಟ್ ಓಕೆ ಅನ್ವಿಷಾ ಇದ್ದಾರೆ ಮಾತಾಡಿ ಏನ್ ಸ್ಪೆಷಲ್ ಇವತ್ತು ನಿಮ್ಗೆ? ಏನ್ ಸ್ಪೆಷಲ್ ಇವತ್ತು ನಿಮ್ಗೆ? ಓಕೆ ಸರ್ ದಯವಿಟ್ಟು ಒಮ್ಮೆ ಟಿವಿ ವಾಲ್ಯೂಮ್ನ ಮೀಟ್ ಮಾಡ್ತೀರಾ ದಯವಿಟ್ಟು ಪ್ಲೀಸ್ ಓಕೆ, ಗೊತ್ತಿರೋ ವಿಶೇಷ ಏನಾದ್ರು ಇದೆಯಾ? ಬೇರೆ ಓಕೆ ಪುಲಾವ್ ಹೌದಾ? ಮಾಡಿದ್ರಾ ನಮ್ಮ ಅನ್ವೇಷನ್ಗೆ ಫೇವ್ರೆಟ್ ಅಂತ ಹೇಳಿದ್ರೆ ಪೂರಿ ಬಾಜಿ ಪುಲಾವ್ ಓಕೆ ಪುಲಾವ್ ಹೆಂಗ್ ಕೊರ್ಲಿ ಹೆಂಗ್ ಕೋಲಾ ಬುನಂಚಿ ಮತ್ತೆ ಪುಲಾವ್ ಹೆಂಗ್ ಕೊರ್ಲಿ ಹೆಂಗ್ ಕೋಲಾ ಬುನೋ ಓಕೆ ಇಡ್ಲಿ ಎಲ್ಲಿ ಓಕೆ ಪುಂಡಿ ಅಂದ್ ಪುಂಡಿ ಪಂಡ ಹೆಂಗ್ ಬಾರಿ ಫೇವ್ರೇಟ್ ಯಾನ್ ದಿನಲ್ಲ ಬೇಯ್ಪ ಒಂದಿಪ್ಪ ಓಕೆ ಸರ್ ಬೇರೆ ಓಕೆ ಪುಂಡಿ ಎಂಚ ಬರ್ಬಾರ್ದು ಓ ಪುಂಡಿ ಮಸ್ತ್ ಉಂಟು ಎಂತ ಓಡಾಯ್ನಂತ ಅತ್ತೆ ದಿನಲ್ಲ ಟಾಪಿಕ್ ಬಗ್ಗೆ ಇದೆಲ್ಲ ಗೊತ್ತುಂಡೆ? ಟಾಪಿಕ್ ಬಗ್ಗೆ ಇದೆಲ್ಲ ಗೊತ್ತುಂಡೆ? ಜುಟ್ಟುದು ತೆಂಚ ಇರು ಪುಂಡಿ ಬೇಪ ಅನ್ಬಿನಿ ಒಕ್ಕಡೆ ಮದ ಬಂಡ್ರೆ ಅಲ್ಲಿ ಇರು ಓಕೆ ಓಕೆ ಸರ್ ಇಲ್ಲ ಮಕ್ಕಳ ಸ್ಟಾರ್ಟ್ ಮಾಡ್ತಾರೆ ನಮ್ಮನ್ನ ಬಾಲ್ಯ ತಾತನ ಕೇಳೋದು ಬಂದೆ ಟಾಪಿಕ್ ಬಗ್ಗೆ ಇದೆಲ್ಲ ಗೊತ್ತುಂಡೆ? ಟಾಪಿಕ್ ತಗೊಂಡ ಫೇವ್ರೆಟ್ ನಿಮ್ಮ ಫೇವ್ರೆಟ್ ವ್ಯಕ್ತಿ ಯಾರು ಅಂತ. ಇನ್ನ ಟಿವಿ ವಾಲ್ಯೂಮ್ನ ಮೀಟ್ ಮಾಡ್ಬೋದು ಸರ್ ದಯಮಲ್ತದ ಕಾರ್ ಬರ್ತವೆ ಇನ್ನ ಫೇವ್ರೆಟ್ ವ್ಯಕ್ತಿ
ಪಲ್ಲೆ ಸರ್ ಈ ನನ್ನ ಫೇವ್ರೇಟ್ ವ್ಯಕ್ತಿ ಯಾರು? ವ್ಯಕ್ತಿ ಅಮ್ಮ ದಾಯಿಗೆ ಓಕೆ ದಾಯಿಗೆ ಸರ್ ದಾಯಿ ಓಕೆ ಅಮ್ಮ ಮಸ್ತ್ ಮೋಕೆ ಮಲ್ಪೇರು ದಾದಾ ಪಂಡಲ ಬುದ್ಧಿ ಪಂದದು ನಮಕ್ ಸರಿ ಮಲ್ಪೇರು ಪಂದತೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸೋ ಮಚ್ ತುಂಬಾನೇ ಚೆನ್ನಾಗಿ ಮಾತಾಡಿದ್ರು ಆಕ್ಚುಲಿ ಮೇರ್ ಪನ್ನಾಗೆ ಪೋಸ್ಟ್ ಮ್ಯಾನ್ ಅಂತ ಕೇರುತ್ತೆ ಇದಾಗಿ ಪನ್ನಾಗೆ ನನ್ನ ಲವರ್ ಮಾತಾಡತ್ತೆ ಪೋಸ್ಟ್ ಪಾಡೋದು ಪೋಲ್ ಮೇರ್ ಕಂತ ಧರ್ಮ ಕೊರ್ಪೇರ ಅಂದ್ರೆ ಜನ ಕಾಸು ಕರಡತ್ತೆ ಆಯ್ಕೆ ಪೋಸ್ಟ್ ಮ್ಯಾನ್ ಅಯ್ಯೋ ದೇವರೇ ಮೇರು ಸ್ಪೋರ್ಟ್ಸ್ ಮ್ಯಾನ್ ಬನ್ನಿ ಮೇರು ಬಲಿಪುನೆಟ್ಟು ಮತ್ತು ಸ್ಪೆಷಲ್ ವಿಶೇಷ ಆ್ಯಂಡ್ ಈ ರೇಂಜ್ ಸಿಂಗಿಂಗ್ ಮಲ್ಪೋರು ಆ್ಯಂಡ್ ಬ್ಯೂಟಿಫುಲ್ ಇನ್ನೊಂದು ವಿಷಯ ಪಂಡು ದಟ್ ಈಸ್ ಅನಿಶಾ ಒಂದು ಅನ್ವಿಷಾ ಬ್ಯೂಟಿಫುಲ್ ಆದ ಸಿಂಗರ್ ಮಾತಾಡಲಿಕ್ಕೆ ಗೊತ್ತಿರ್ಲಕ್ಕನೆ ಖಂಡಿತ ನನಗೆ ಸಾಂಗ್ ಕೇಳೋ ನನ್ನ ನಿಕ್ಲು ವೆಯ್ಟ್ ಮಾಡ್ಬೋದು ಇಷ್ಟ ಒಂಚೂರು ಗೊತ್ತಾದರೆ ಸಾಂಗ್ ಪಂಡ್ರೆ ಮಾತೆಲ್ಲ ಕಾತ್ರವಾದ ಕಾತೊಂಡಿದ್ದಾರೆ ಮತ್ತೆ ಫುಲ್ ಆರ್ ಮೆಸೇಜ್ ಫುಲ್ ಆರ್ ನಿಮಿಷ ಸಾಂಗ್ ಏಪ ಪಂಪೇರ ನಿಮಿಷ ಸಾಂಗ್ ಏಪ ಪಂಪೇರ ತುಲೆ ತಂಜಿ ಕುಲಂಜ ಕಾಲ ಗಾಡಿಲ್ಲರ ಮಾತಾಡ್ ಪಾತಿರಂಗರ್ಕ ಹಲೋ ಹಲೋ ನಮಸ್ತೆ ಪುಟ ನಮಸ್ತೆ ಅನ್ವೇಷಲ ಆ ನಮಸ್ತೆ ನಮಸ್ತೆ ಏನ ಪುದಾರ್ದಾದೆ ಏನ ಪುದಾರ್ದಾದೆ ನಂದ ನಾನು ವಿಜಯಲಕ್ಷ್ಮಿ ಅಂತ ಇಲ್ಲ ಎದುರು ಫಾಸ್ಟ್ ಮಾತಾಡ್ಲಿಕ್ಕೆ ಬರೋದಿಲ್ಲ ಓ ಮೈ ಗಾಡ್ ವಿಜಯಲಕ್ಷ್ಮಿ ವಿಟ್ಲ ತುಂಬಾ ಅವ್ರಿಗೆ ಪರಿಚಯ ಇದೆ ಸಮಯದ ನಂತರ ಕಾಲ್ ಮಾಡ್ತಿದ್ದೀರಾ ನಮ್ಮ ಪುಟಾಣಿ ನೋಡಿಕೊಂಡು ಮಾಡೋದು ನನಗೆ ಮಕ್ಕಳಂದ್ರೆ ತುಂಬಾ ಇಷ್ಟ ಓ. ಯಾವುದೇ ಪ್ರೋಗ್ರಾಮ್ ನಾನು ನೋಡ್ತೇನೆ ಖಂಡಿತ ಈ ತರನೇ ಸಪೋರ್ಟ್ ಮಾಡ್ತಾ ಇರಿ ಓಕೆನಾ ಏನು ಈ ತರನೇ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಅನ್ವಿಷನಿಗೆ ಆಯ್ತಪ್ಪ ಆಯ್ತಾ ಹೇಗಿದ್ದೀರಿ ಮತ್ತೆ ಎಸ್ ನಾವು ಚೆನ್ನಾಗಿದ್ದೀರಿ ನೀವು ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಒಳ್ಳೆ ಮಳೆ ಬರ್ತಾ ಇದೆ ಹೊರಗಡೆ ಓಕೆ ಮಂಗಳೂರಲ್ಲಿ ಹೇಗಿದೆ ಮಳೆ ಮಂಗಳೂರಲ್ಲಿ ಸಾಧಾರಣ ಮ್ಯಾಮ್ ನಾನು ಬರುವಾಗ ಇರ್ಲಿಲ್ಲ ಇವಾಗ ಒಳಗಡೆ ಇದ್ದೇನೆ ಗೊತ್ತಾಗ್ತಿಲ್ಲ ಇಲ್ಲಿ ನಿನ್ನೆ ಇನ್ನು ಸ್ಟಾರ್ಟ್ ಆದ ಇನ್ನೂ ಬಿದ್ದಿಲ್ಲ ಬರ್ತಾ ಉಂಟು ಹೌದಾ ಹೌದೌದು ಮದ್ವೆಗೆ ಏನೋ ಮಳೆಗೆ ಮದ್ವೆಗೆ ಹೋದ ಟೈಪಲ್ಲಿ ಆಗಿರ್ಬೇಕಲ್ವಾ ಮದುವೆಗೆ ಹೌದೌದು ಗಮ್ಮತ್ತು 2 ದಿನ ಹೌದೌದು ನಮ್ಮದು ಹೊರಗಡೆ ಹೋಗೋದೇ ಬೇಡ ಅಂತ ಆಗುತ್ತೆ ಹೌದಲ್ವಾ ನಿಮಗೆ ಒಳಗೆ ಏನ್ ಸ್ಪೆಷಲ್ ಇವತ್ತಾ ಆ ಇವತ್ತು ಇಡ್ಲಿ ಚಟ್ನಿ ಓಕೆ ಓ, ಎಲ್ರಿಗೂ ಹೌದಾ ಬನ್ನಿ ಅವರಿಗೆ ಫೇವ್ರೇಟ್ ಪೂರಿ ಮತ್ತು ಬಾಜಿ ಇಡ್ಲಿ ಚಟ್ನಿ ಹೌದು ಬಂದ್ರೆ ಮಾಡಿಕೊಡುವ ಓ ಮೈ ಗಾಡ್ ಎಲ್ರು ಮಾಡಿ ಕೊಡ್ತಾರೆ ಬರೋದೆಷ್ಟ ಇದು ಹೆಚ್ಚ ನಾನು ಮಾಡಿ ಕೊಡೋದು ಇಷ್ಟ ಅಲ್ಲ ಕೊಡೋದು ಹೆಚ್ಚು ಬರೋದು ಹೆಚ್ಚು ನಿಮ್ಮ ಮನ್ಸು ನನಗೂ 2 ಮೊಮ್ಮಕ್ಕಳಿದ್ದಾರೆ ಒಂದು ಹುಡುಗ ಒಂದು ಹುಡುಗಿ ಓ ಹೌದಾ ಹೌದೌದು ಓಕೆ ಅವರು ಕೂಡ ಸ್ಕೂಲಿಗೆ ಹೋಗ್ತಾ ಇದ್ದಾರಾ ಇಲ್ಲ ಅವಳೊಬ್ಳು ಮೊಮ್ಮಕ್ಕಳು ಚಿಕ್ಕವಳು 2 ವರ್ಷ ಆಯ್ತಷ್ಟೇ ಮೊನ್ನೆ ಓಕೆ ಹೌದಾ ಆಮೇಲೆ ದೊಡ್ಡವ 7th ಸ್ಟ್ಯಾಂಡರ್ಡ್ ಎಲ್ಲೆಲ್ಲಿದ್ರು ಅವರು ಇದೆಲ್ಲ ಓ ಬೆಂಗಳೂರು ವಿಶೇಷ ಯಾರಿಗೆ ತಿಳಿಸ್ಬೇಕಿತ್ತು ಇವತ್ತು ಯಾರಿಗಿಲ್ಲ ಅಂತ ಇವತ್ತು ನಿನ್ಗೆ ಸೋಮವಾರ ಒಂದು ವಿಷಯ ಇದೆ ಸೋಮವಾರ ಮಾಡ್ತೇನೆ ನಾನು ಸೋಮವಾರ ಓಕೆ ಅಡ್ವಾನ್ಸ್ ಆಗಿ ಫ್ರೆಂಡ್ ಮೊಮ್ಮಗಳು ಹಾ ಆದ್ಯ ಅಂತ ಅವಳದು ಬರ್ಡೇ ಓಕೆ ವಿಶಸ್ ತಿಳಿಸಿ ಅಡ್ವಾನ್ಸ್ ಆಗಿ ಆಯ್ತಾಯ್ತು ತಿಳಿಸಿ ನಿಮ್ಮ ಕಡೆಯಿಂದ ಹ್ಯಾಪಿ ಬರ್ಡೇ ಆದ್ಯ ಓಕೆ ನಮ್ ಕಡೆಯಿಂದ ಅವರಿಗೆ ಹ್ಯಾಪಿ ಬರ್ತ್ಡೇ ನಮ್ ನಮ್ ಕಡೆಯಿಂದ ಕಡೆಯಿಂದ ಅವರಿಗೆ ಹ್ಯಾಪಿ ಬರ್ತ್ಡೇ ಆಯ್ತಾಯ್ತಾಯ್ತು ಎಸ್ ಇವತ್ತಿನ ಕಾನ್ಸೆಪ್ಟ್ ಕೂಡ ಕೊಟ್ಟಿದ್ವಿ ವೆರಿ ಗುಡ್ ನಾನೊಂದು question ಕೇಳ್ಬೇಕಾ? ಓ ಮೈ ಗಾಡ್ ಮೂಲೆ ನನ್ನ ಬುಡ್ ಪೂಜೆಯಲ್ಲಿ ಕ್ವಶನ್ ಕೇಂದ್ರಿಗೆ ಪಾಪ ಏನು ಸ್ಕೂಲು ಡೇ ಬರೀತಿಜಿ ಪುಟ್ಟ ಕ್ವಶನ್ಗೆ ಆನ್ಸರ್ ಮಾತು ಈ ನಮ್ನೆಗೆ ಹೆಂಗೆ ಮಸ್ತ್ ಬೇಜಾರಾಗ್ಬಿಟ್ಟಿದ್ದೆ ಬಲಿಪೆ ಬಗ್ಗೆ ಇರು ಹೊಡ್ತೆ ಮಲ್ಪಡ ಶೋ ಓಕೆ ಕೇಳಲೆ ಮಲ್ಲೆ ಜಿರೆಗ್ದಾಯ್ ಬೇಜಾರು ಮಲ್ಪೋನು ಕೇಳಲೆ చేతదుకున్నాక బెడ్ తిట్టుపురుండ దాద అప్పుడు ಬೆಡ್ ತಿರ್ತಪೂರ್ಣ ಅಲ್ಲ ಆಡಗೆನ್ಗ ಕಾಲ ಬರೋದುಂಡು ಆಡಗೆನ್ಗ ಹಲೋ 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 ಯಾರು ಮಾತಾಡ್ತಿದ್ದೀರಾ ಟಿವಿ ವಾಲ್ಯೂಮ್ ಸ್ವಲ್ಪ ಮ್ಯೂಟ್ ಮಾಡಿ ಮಾತಾಡಿ Okay. ಓಕೆ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನನ್ನ ಮಮ್ಮಿನ ವಿಷಯ ಹೇಳ್ಬೇಕು ಅದಕ್ಕೆ ಓಕೆ ಎಲ್ಲಿಂದ ಕರೆ ಮಾಡ್ತಿದ್ರೆ ನಿಮ್ಮ ಹೆಸರೇನು ಮಮ್ಮಿಯ ವಿಷಯ ಮಾಡ್ಬೇಕು ಅಲ್ಲ ನಿಮ್ಮ ಹೆಸರೆಂತ ತ್ರಿಷಾ ತ್ರಿಷಾ Okay, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ತ್ರಿಷಾ ಓಕೆ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಕೊಡಕ ಕೊಡಕಲ್ ಓಕೆ ದಯವಿಟ್ಟು ಮೇಡಮ್ ದಯವಿಟ್ಟು ಪ್ಲೀಸ್ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮ್ಯೂಟ್ ಅನ್ನೋ ಬಟನ್ ಇದೆ ಅದನ್ನು ಒತ್ತಿದ್ರೆ ಆಯ್ತು ಬೇರೆ ಏನು ಕೆಲಸ ಮಾಡಬೇಕಾಗಿಲ್ಲ ದಯವಿಟ್ಟು ಪ್ಲೀಸ್ ಮಾಡಿದ್ರಾ ಮಾಡ್ರಿ ಓಕೆ ಅಮ್ಮನಿಗೆ ವಿಶ್ ಮಾಡಿ ನಿಮ್ಮದು ಹಲೋ ಹಲೋ ಹ್ಯಾಪಿ ಬರ್ತ್ಡೇ ಮಮ್ಮಿ ಓಕೆ ಅವ್ರ ಹೆಸರೆಂತ ನಮ್ಮ ಕಡೆಯಿಂದ ಅವರಿಗೆ ಹ್ಯಾಪಿ ಬರ್ತ್ಡೇ
ಓಕೆ ಥ್ಯಾಂಕ್ ಯು. ಓಕೆ ಟಾಪಿಕ್ ಬಗ್ಗೆ ಏನಾದ್ರು ಗೊತ್ತಾ? ಟಾಪಿಕ್ ಬಗ್ಗೆ ಏನಾದ್ರು ಗೊತ್ತಾ? ಟಾಪಿಕ್ ಟಾಪಿಕ್ ಗೊತ್ತಾಂಡಿ ಬಗ್ಗೆ ಏನಾದ್ರು ಗೊತ್ತಾ? ಟಾಪಿಕ್ ಆ, ಎಸ್ ಓ ಮೈ ಗಾಡ್ ಟಾಪಿಕ್ ಪಂಡದ ಅದೇ ಗೊತ್ತೇನೆ ಒಂಜಿರೆ ಕ್ವಶನ್ ಕೊಡ್ದಿತ್ತ ಇರೆಗೆ ಏರು ಫೇವ್ರೇಟ್ ಪಂದ್ ಈ ನಮ್ಮ ಮಮ್ಮಿ ಇರೆಗೆ ಫೇವ್ರೇಟೇ ಹಲೋ ಇನ್ನ ಮಮ್ಮಿ ಬಂದಿರೋ ಫೇವ್ರೇಟ್ ಎಸ್ ಮೋಸ್ಟ್ಲಿ ಕಾಲ್ ಕಟ್ ಆಗೋಯ್ತು ಯಾಕೆ ಏನೋ ಗೊತ್ತಿಲ್ಲ ಇರ್ಲಕ್ಕನೆ ಇಲ್ಲೇ ಬಾಲಾದಿಪ್ಪೊಡು ಮೇರೆ ಪಾತಿರ್ರೆ ಗೊತ್ತಿಜ್ಜಂಡು ಮೇರೆಗೆ ಅದೇ ವೆರಿ ನೈಸ್ ಐಸ್ ಬಾರಿ ಶೋಕ್ ತೆಲಿಕೆ ಈ ರೀತಿ ಕ್ವಶನ್ ಕೇಂಡರತ್ತೆ ಇಂಕ್ ದಾದ ಪಂಪಿನ ಗೊತ್ತಾಪುಜಿ ಪುಟ್ಟ ಇಂಚ ಮಾತ ಕ್ವಶನ್ ಕೇಂಡ ಮಸ್ತ್ ಪ್ರಾಬ್ಲಮ್ ಆಪುಂಡು ಇಂಕ್ ಎನ್ನ ನಾಚಿಗೆ ಮಾನ ಮರ್ಯಾದೆ ಮಾತ ಇತ್ತಿನ ಪೋಪುಂಡು ಓಕೆ ಇಂಚಿನ ಪನ್ನಿ ಬಂದಾಗ ಬೆಡ್ಡದ ತಿತ್ತು ಪುಂಡ ದಾದ ಆಪುಂಡು ಪಂದ ಓಕೆ ಬೆಡ್ಡದ ನಿದ್ರಡ್ ತಿತ್ತು ಪುಂಡ ನಮಕ್ ಬೇನೆ ಆಪುಂಡು ರಾಂಗ್ ಬಗ್ಗೆ ಎಂಚಿನೆ ಬೆಡ್ ಇರ್ತಿತ್ತು ಬೂರುಂಡ ಹೆಚ್ಚರಿಗೆ ಆಗ್ಬಿಡು. ಓ ಮೈ ಗಾಡ್ ಗೊತ್ತೇ ಜಂಡಾಯಪ್ಪ ನಾನು ಬೆಡ್ ಇರ್ತಿತ್ತು ಬೂದಿಜಿ ಅಂಡ್ ಇವ್ರು ಏನೋ ನಿಮ್ಮ ಫೇವ್ರೇಟ್ ಯಾರು ಹೇಳಿದ್ರಿ ಒಂದು ನನಗೆ ಫ್ರೀಡಮ್ ಫೈಟರ್ಸ್ ಅಲ್ಲಿ ಈಗ ಒಂದು ಕಾಲ್ ಕೂಡ ರೆಡಿ ಇದ್ದಾರೆ my God, ಮಾತಾಡ್ಕೊಂಡು ಬರೋಣ. ಹಲೋ ಹಲೋ ಯಾರು ಮಾತಾಡ್ತಿದ್ದೀರಾ? ಹಾ ಹೌದು ಹೇಗಿದ್ದೀಯಾ? ನಾನ್ ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಿ? ನಾವು ಆರಾಮಾಗಿದ್ದೀವಿ. ನಾವು ಇವತ್ತೇ ನೋಡಿದ್ದು ನಿನ್ನದು ಪ್ರೋಗ್ರಾಮ್ ಈಗ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಮಂಗಳೂರು ತಪ್ಪೋತಿಂದ ಫೋನ್ ಮಾಡ್ತಾ ಇದ್ದೀವಿ ನಿಮಗೆ. Okay, ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಏನು ಗಾಯತ್ರಿ. ಗಾಯತ್ರಿ ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಆಯ್ತಾ ಕಾಫಿ ತಿಂಡಿ ಚಾಯ್ ಎಲ್ಲ ಹಾ ಆಯ್ತು ಆಯ್ತು ಕಾಫಿ. ಏನ್ ತಿಂಡಿ? ಹಲೋ ಏನ್ ತಿಂಡಿ? ಹಲೋ ಹಲೋ ಏನ್ ತಿಂಡಿ? ತಿಂಡಿನಾ? ತಿಂಡಿ ದೋಸೆ ಪುಟ್ಟ ನಮ್ಗೆ. ಅವರಿಗೆ ಓ, ಪೂರಿ ಹೌದಾ? ಬಾಜಿ ಅಂದ್ರೆ ಫೇವ್ರೇಟ್ ಹಾ ಬರ್ತೀರಾ? ಮನೆಗೆ ಬರ್ತೀರಾ? ಹಾ ಮನೆಗೆ ಬರ್ತೀವಿ. ನಿಂಗೆ ಪೂರಿ ಬಾಜಿ ಫೇವ್ರೇಟ್ ಅಲ್ವಾ ಪುಟ್ಟ ನೀವು ಹಾ ಎಷ್ಟೇ ಸ್ಟ್ಯಾಂಡರ್ಡು? ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್. ಸ್ಕೂಲಿಗೆ ರಜೆನ ಇವತ್ತು? ಇಲ್ಲ ಅವರು ಪಿ ಟಿ ಪೀರಿಯಡ್ಗೆ ಹೋಗೋದು ಪಿ ಟಿ ಪೀರಿಯಡ್ಗೆ ಮಾತ್ರ ಹೋಗೋದು ಬೇರೆಕ್ಕೆ ಸ್ಕೂಲ್ ಹೋಗೋದಿಲ್ಲ ಓಕೆ ಓಕೆ ಆ್ಯಂಡ್ ಇವರಿಗೆ ಪೂರಿ ಬಾಜಿ ಅಂದರೆ ತುಂಬಾನೇ ಫೇವ್ರೇಟ್ ಸೊ ಪೂರಿ ಬಾಜಿ ಮಾಡಿದರೆ ಮಾತ್ರ ಇವರು ನಿಮ್ಮ ಮನೆಗೆ ಬರುವಂಥದ್ದು ಓ ಎಲ್ಲರೂ ಟಾಪಿಕ್ ಬಗ್ಗೆ ಏನಾದ್ರು ಗೊತ್ತಾ? ಏನಪ್ಪ? ಟಾಪಿಕ್ ಬಗ್ಗೆ ಏನಾದ್ರು ಗೊತ್ತಾ? ಇಲ್ಲ ಚಿನ್ನ, ನನಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಆ ಇಲ್ಲ ಓಕೆ ಅನ್ವಿಷಾ ಅಂದರೆ ತುಂಬ ಇಷ್ಟನಾ ಹೌದು, ಅಲ್ಲ ಅನ್ವಿತ ಅಂದ್ರೆ ತುಂಬಾ ಇಷ್ಟ. ಆ. ಅವಳಿಗೆ ಏನು ಹಾಬೀಸ್ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ನನಗೆ ತುಂಬಾ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಸಂಗೀತ ಅಂದರೆ ತುಂಬ ಇಷ್ಟನಾ ಹೌದು ಹೌದು, ಸಂಗೀತ ಅನ್ನೋ ಹೆಸರು ತುಂಬ ಇಷ್ಟನಾ ಸಂಗೀತ ಅನ್ನೋ ಹಾಡು ಇಷ್ಟನಾ ಹಾಡು ಇಷ್ಟ. ಹಾಡು ಇಷ್ಟನಾ ಓಕೆ ನೀವು ಸಿಂಗರಾ ಹಾ, ಸಿಂಗರ್ ಅಂದ್ರೆ ಮನೆಯಲ್ಲೆಲ್ಲ ಹಾಡ್ತೀವಿ ನಾವು. ಓಕೆ ಹಾಗಾದ್ರೆ ಈಗೊಂದು ಸಾಂಗ್ ಹೇಳಿ. ಹೇಳ್ಬೇಕಾ? ಹಾ ಹೇಳಿ ಓಕೆ. ಇಂದು ಜನ ವಾವ್ ವೆಲ್ ಟ್ರೈನ್ಡ್ ಅಂತ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿ ಹಾಡ್ತೀವಿ ವೆಲ್ ಟ್ರೈನ್ಡ್ ಅಂತ ಕಾಣುತ್ತೆ ಏನಾದರೂ ಸಂಗೀತ ಕ್ಲಾಸ್ಗೆ ಹೋಗ್ತೀರಾ ಇಲ್ಲ ಸರ್, ನಮ್ದು ಫ್ಯಾಮಿಲಿ ಆಫೀಸ್, ನಮ್ದು ಸಂಗೀತ ಎಲ್ಲ ಓ ಮೈ ಗಾಡ್ ತುಂಬಾನೇ ಚೆನ್ನಾಗಿ ಹಾಡ್ತೀರಾ ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಟೇಪ್ ತುಂಬಾ ಚೆನ್ನಾಗಿತ್ತು. ಹಾಕಿದ್ರಾ ಇಲ್ಲ ಸರ್, ಇಲ್ಲ ಇಲ್ಲ ಏನಿಲ್ಲ. ಎಸ್ ತುಂಬಾನೇ ಚೆನ್ನಾಗಿತ್ತು ಮ್ಯಾಮ್ ತುಂಬಾನೇ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಓಕೆ ತುಂಬಾನೇ ಚೆನ್ನಾಗಿ ಮಾತಾಡಿದ್ರು ಆ್ಯಂಡ್ ಡೈಲಾಗ್ ಹೇಳಬೇಕು ಪುಟ್ಟ ಜಾಸ್ತಿ ಟೈಮ್ ಇಲ್ಲ ಎಸ್ ಓಕೆ, ಯಾರು ಫೇವ್ರೇಟ್ ನಿಮ್ದು ಫ್ರೀಡಮ್ ಫೈಟರ್ ಹೇಳಿದ್ರು ಮತ್ತೆ ಇನ್ನೊಂದು ಕಾಲ ಕಡಿದೆ ಮಾತಾಡ್ಕೊಂಡು ಬರೋಣ. ಹಲೋ 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 ಹಲೋ, ಯಾರು ಮಾತಾಡ್ತಿದ್ದೀರಾ? ನಾನು ಅಸ್ಮಿತಾ. Okay, ಆತ್ಮಿಕಾ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಮಂಗಳೂರಿಂದ ಓಕೆ, ಯಾರಿಗೆ ವಿಶೇಷನ ತಿಳಿಸ್ಬೇಕಾಗಿತ್ತು ಗುಡ್ ಮಾರ್ನಿಂಗ್. ಓಕೆ ಓಕೆ ನಮ್ಮ ನಮ್ಗಿಬ್ಬರಿಗೆ ಕಡೆಯಿಂದ ಅವರಿಗೆ ಹ್ಯಾಪಿ
ಗುಡ್ ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಆ್ಯಂಡ್ ಜುಟ್ಟು ಸ್ಕ್ವೇರ್ ಅಂಡ್ ಎ ಸ್ಕ್ವೇರಿಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾರೆ. ಓಕೆ, ಬೇರೆಗೆ ಯಾರಿಗಾದ್ರೂ ವಿಶೇಷ ತಿಳಿಸ್ಬೇಕಾಗಿತ್ತಾ? ಇವತ್ತಿನ ಕಾನ್ಸೆಪ್ಟ್ ಟಾಪಿಕ್ ಏನಾದ್ರು ಗೊತ್ತಾ ನಿಮ್ಗೆ? ಎಸ್. ಓಕೆ, ನಿಮ್ಮ ಫೇವರೇಟ್ ಯಾರು? ಓ ಮೈ ಗಾಡ್, ವಾಟ್ ಅ ಕ್ಯೂಟ್. ಎಸ್, ಥ್ಯಾಂಕ್ ಯು. ಯಾತಕ್ಕೋಸ್ಕರ ಫೇವರೇಟ್ ಇವರು? ಮೇಲೆ ಸದಾ ಇರಲಿ. ಓಕೆ, ಬೇರೆ ಏನಾದರೂ ಇಷ್ಟ ಆಯ್ತಾ ಅವರಲ್ಲಿ? ಅವರು ಸಿಂಗಿಂಗ್ ಮಾಡ್ತಾರೆ, ಡೈಲಾಗ್ ಕೇಳ್ತಾರೆ, ಆ್ಯಂಕರಿಂಗ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಓಕೆ, ಹೇಳು. ಬೆಳಗಿದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನ ಅದೃಷ್ಟನ ಮುಂದೆ ಕುಂತಿದೆ. ನಿನ್ನ ಕಣ್ಣ ಕನಸು ಬ್ಲ್ಯಾಕ್ ಆ್ಯಂಡ್ ವೈಟ್ ಎಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಅರೆರೆ ಬಳಿ ಬಂದು ಅಲ್ಲೇ ಮುದ್ದಾಡಿ ಅಯ್ಯೋ ಕಚಗುಳಿತಲ್ಲಾರೆ ಏನಂದೆ. ಕನಸಲ್ಲಿ ಅರೆರೆ ಬಳಿ ಬಂದು ಅಲ್ಲೇ. ಓಕೆ ಮೇಡಮ್, ಇವತ್ತಿನ ಕಾನ್ಸೆಪ್ಟ್ ಅನ್ವಿಷ ನಿಮಗೆ ಇಷ್ಟ ಅಲ್ವಾ? ಓಕೆ, ಡೈಲಿ ಶನಿವಾರ ಬರ್ತಾ ಇರ್ತಾರೆ, ಡೈಲಿ ನೋಡಿ. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್. ತುಂಬಾನೇ ಚೆನ್ನಾಗಿ ಮಾತಾಡಿದ್ರು. ಬೆಳಗ್ಗೆದ್ದು ಯಾರ ಮುಖವ ನಾನು ನೋಡಿದ್ದೆ, ನಂದು ನೋಡಿದ್ದ ಅಂತಾನು ಅದೃಷ್ಟಾನು ಮುಂದೆ ಕುಂತಿದ್ದೆ, ನಾನೇ ಕುಂತಿರೋದು. ಓಕೆ, ಡೈಲಾಗ್ ಹೇಳಿ ಪುಟ್ಟ. ಯಾರು ನಿಮ್ಮ ಫ್ರೀಡಮ್ ಫೈಟರ್ ಫೇವ್ರೇಟ್? ನನ್ನ ಫೇವ್ರೆಟ್ ಯಾರಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂದರೆ ನನಗೆ ತುಂಬಾ ಇಷ್ಟ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಒಂದು ಹೆಣ್ಣಾಗಿ ಅವ್ರು ಫೈಟ್ ಮಾಡಿದ್ದಲ್ಲ, ಸೊ ಅವರಂದರೆ ನನಗೆ ತುಂಬಾ ಇಷ್ಟ. ಅವ್ರದ್ದೊಂದು ಡೈಲಾಗ್ ಹೇಳ. ಎಕ್ಸಾಕ್ಟ್ಲಿ ಹೇಳಬೇಕು. ಕಪ್ಪ ಬೇಕಿ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ? ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರೆ ಬಿತ್ತಿರೆ ಬೆಳೆ ಬೆಳೆದಿರೆ, ನೀರು ಹಾಕಿ ನಾಟಿ ನೆಟ್ಟಿರೆ, ಹಸಿದವರಿಗೆ ಅಂಬಲಿಸಿ ಕಾಯಿಸಿ ಕೊಟ್ಟಿರೆ, ನಿಮಗೇಕೆ ಕೊಡಬೇಕು ಕಪ್ಪ? ಈ ಕಿತ್ತೂರು ರಾಣಿಯ ಮುಂದೆ ಕಪ್ಪ ಕೇಳಿದರೆ ನಿಮ್ಮ ನಾಲಿಗೆ ಸೇಳಿ ಹೋದಿತು, ಎಚ್ಚರ. ಓ ಮೈ ಗಾಡ್, ಎಂಕ್ ಪೋಡಿಯಾಣಿ ನಮ್ಮನೆ ಮಾತ್ರ ಪನ್ನಾಗ ಏನನಿತ್ತೆ ನೆಕ್ಸ್ಟ್ ಬರಂದಾಗ ಮಲ್ಬೋರ ಅಂದಿರು. ಮೋಸ್ಟ್ಲಿ ಏರನ್ನೆಲ್ಲ ಪೊಗುದಿತ್ತನ್ನ ಕೂಡ್ಲಾಗ ಈರ್ನ ಡೈಲಾಗ್ ಎಂದೆ ಬಲ್ದದ್ದು ಇರು ಏರನ್ನೆಲ್ಲ ಆ ಕರೆ ಕಪ್ಪಲೆಜ್ಜಿ ದಾಲಗೆ ಎಂದ ಇರು. ಓಕೆ, ಸದ್ಯಕ್ಕೆ ಕಾರ್ಯಕ್ರಮವನ್ನು ಮುಗಿಸುವಂಥ ಟೈಮ್ ಕೂಡ ಬಂದಿದೆ. ಖಂಡಿತವಾಗ್ಲೂ ಪುಟ್ಟ ತುಂಬಾನೇ ಚೆನ್ನಾಗಿ ಕಾಲ್ ಮಾಡಿರಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಬೇರೆ ಏನಾದರೂ ಹೇಳಿಕ್ಕಿದೆಯಾ? ಎಲ್ಲಿ ಥ್ಯಾಂಕ್ಸ್ ಅಂತ ಹೇಳು ಎಲ್ರಿಗೂ ಕಾಲ್ ಮಾಡಿದ್ದಕ್ಕೆ. ಎಸ್, ಅನ್ವೇಷಣೆಗೆ ತುಂಬಾನೇ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಆಶೀರ್ವಾದ ನನ್ನ ಮೇಲೆ ಸದಾ ಖಂಡಿತವಾಗ್ಲೂ ಇದಕ್ಕೇನೆ ಇರಬೇಕು. ಆ್ಯಂಡ್ ಪುಟ್ಟ, ನೀನು ಎಕ್ಸ್ಪ್ರೆಷನ್ ಕೊಡ್ತೀಯಲ್ಲ ತುಂಬಾನೇ ಚೆನ್ನಾಗಿದೆ ಆಯ್ತಾ? ನೀನು ಎಕ್ಸ್ಪ್ರೆಷನ್ ಕೊಡುವಂಥದ್ದು ನೀನು ಡೈಲಾಗ್ ಹೇಳುವಾಗ ಹೇಳ. ಸೊ ಇದನ್ನು ಯಾವತ್ತಿಗೂ ಎಂದೆಂದಿಗೂ ಬಿಡೋಕೆ ಹೋಗ್ಬೇಡ. ಯಾಕಂತ ಹೇಳಿದ್ರೆ ನಿಂಗೆ ಇವಾಗ 6th ಇಯರ್ ಅಲ್ವಾ? ಈ 6th ಇಯರಲ್ಲಿ ಬರುವಂಥದ್ದು ತುಂಬಾನೇ ಜನರಿಗೆ ಕಡಿಮೆ. ಆದರೆ ಅಂಥದ್ರಲ್ಲಿ ನಿನಗೆ ಈ ಟ್ಯಾಲೆಂಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಗಾಡ್ ಗಿಫ್ಟ್. ಸೊ ಬಿಡೋಕೆ ಹೋಗ್ಬೇಡ. ಇನ್ನೊಂದು ಎಲ್ಲಿ ನೋಡಬೇಕು? ದೊಡ್ಡ ಸ್ಟೇಜಲ್ಲಿ ನೋಡ್ಬೇಕು. ಆ್ಯಂಡ್ ಏನೇ ಹೇಳಬೇಕು ನೀನು? ಜುಟ್ಟು ಮಾಮನೊಟ್ಟಿಗೆ ಆಂಕರಿಂಗ್ ಮಾಡಿದ್ದೇನೆ. ಓಕೆ, ಸದ್ಯಕ್ಕೆ ಕಾರ್ಯಕ್ರಮ ಮುಗಿಸುವಂಥ ಟೈಮ್ ಕೂಡ ಬಂದಿದೆ. ಸೊ ಎಲ್ಲದ ಶುಭ ದಿನೊಟ್ಟು ಕಾತೊಂದಿಪ್ಪಲ ಎಂಕ್ಲಿನ ಶುಭಾಶಯಾಗಿ ಕಷ್ಟಪಡು ಸುಖಪಡು ಬಂಚಿನಿಲಿ ಈಕೆ ತಿಳಿಕೆ ಎಂಕ್ಲ ಮಾತಿನ ಮಿತ್ಲ ಮೋಕೆ ನಿಮ್ತಿನಿ ಪಡಂತ ಹೇಳ್ತಾ ಮತ್ತೆ ನಿಮಗೆ ನಾವು ನಮ್ಮ ಶುಭಾಶಯ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಮ್ಮ ಟಿವಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.